ಮತದಾರರ ಪಟ್ಟಿಗೆ ಹೊಸದಾಗಿ ಹೆಸರು ಸೇರ್ಪಡೆಗೊಳಿಸುವಂತ ನಿಟ್ಟಿನಲ್ಲಿ 4 ರವಿವಾರಗಳಂದು ಮಿಂಚಿನ ನೋಂದಣಿ ಅಭಿಯಾನ ನಡೆಯಲಿದೆ. ನವೆಂಬರ್ 22ರಿಂದಲೇ ಇದು ಆರಂಭಗೊಳ್ಳಲಿದೆ ಅನ್ನುವಂತಹ ಮಾಹಿತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಎಲ್ಲ ಮತಗಟ್ಟೆಗಳಲ್ಲಿ ಈ ದಿನಗಳಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭ ಎಲ್ಲ ಅರ್ಹ ಮತದಾರರು ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಬಹುದು ಅಂತ ಮಾಹಿತಿ ನೀಡಿದರು. ಈಗಾಗಲೇ ನವೆಂಬರ್ 18ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ. ಡಿಸೆಂಬರ್ 17ರವರೆಗೆ ಹಕ್ಕು ಮತ್ತು ಆಕ್ಷೇಪ ಸ್ವೀಕಾರ ಮಾಡಲಾಗುತ್ತೆ. ಜನವರಿ 7ಕ್ಕೆ ಇವುಗಳ ವಿಲೇವಾರಿ ನಡೆಯಲಿದೆ. ಜನವರಿ 18ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ ಅಂತ ಹೇಳಿದರು. ಯಾರ್ಯಾರಿಗೆ 18 ವರ್ಷ ತುಂಬುತ್ತಾ ಇದೆ ಅವರೆಲ್ಲರನ್ನೂ ಕೂಡ ನಾವು ಮತದಾರರ ಪಟ್ಟಿಯಲ್ಲಿ ತರೋದಕ್ಕೆ ಏನು ಕ್ರಮ ವಹಿಸ್ತಾ ಇದ್ವಿ ಅದನ್ನು ಒಂದು ಭಾಳ ಸಾಂಕೇತಿಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪುಷ್ ಕೊಡಬೇಕು ಅಂತ ವಿಶೇಷ ನೋಂದಣಿ ಅಭಿಯಾನ ಅದು ಈ ನಾಳೆ ಸಂಡೇ ಮುಂದಿನ ವಾರ ಪ್ರತಿ ಸಂಡೇಲ್ಲೂ ಕೂಡ 29ನೇ ತಾರೀಕು ಮತ್ತು 6ನೇ ತಾರೀಕು 13ನೇ ತಾರೀಕು ವಿಶೇಷ ನೋಂದಣಿ ಅಭಿಯಾನವನ್ನು ಕೂಡ ನಾವು ಅದರೊಳಗಡೆ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಬೂತ್ಗಳಲ್ಲೂ ಕೂಡ ಆ ಬೂತ್ ಲೆವೆಲ್ ಆಫೀಸರ್ಸ್ಗಳು ಅವರು ಇದರೊಳಗಡೆ ಕೂತ್ಕೊಂಡು ಅರ್ಜಿಗಳನ್ನು ಸ್ವೀಕಾರ ಮಾಡಿಕೊಂಡು ಇಮ್ಮಿಡಿಯೇಟ್ ಆಗಿ ನೋಂದಣಿ ಮಾಡುವಂಥ ಕೆಲಸವನ್ನು, ಜೊತೆಗೆ ಹಕ್ಕು ಆಕ್ಷೇಪಣೆಗಳ ವಿಲೇವಾರಿ ಇದರದ್ದು ಜನವರಿ 7ರ ತನಕ ಡಾಟಾಬೇಸ್ನ ರಿನ್ಯೂವಲ್ ಮಾಡೋದು ಜನವರಿ 14, ಟೋಟಲಿ ಅಂತಿಮ ಮತದಾರರ ಪಟ್ಟಿಯ ಪ್ರಕಟಣೆ ಜನವರಿ 18ನೇ ತಾರೀಕಿಗೆ ಆಗುವಂಥ ಇದು. 18 ವರ್ಷ ಪೂರೈಸಿದ ಹೊಸ ಮತದಾರರು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೊಳಿಸಲು ನಮೂನೆ 6ರಲ್ಲಿ ಅರ್ಜಿ ನೀಡಬೇಕು. ಅನಿವಾಸಿ ಭಾರತೀಯರ ಹೆಸರು ಸೇರ್ಪಡೆಗೆ ನಮೂನೆ 6A, ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಲು ನಮೂನೆ 7, ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ತಿದ್ದುಪಡಿ ಮಾಡಲು ನಮೂನೆ 8, ಒಂದೇ ವಿಧಾನಸಭಾ ಕ್ಷೇತ್ರದೊಳಗೆ ವಾಸಸ್ಥಳ ಬದಲಾಯಿಸಿದ ಸಂದರ್ಭ ನಮೂನೆ 8A ಅರ್ಜಿ ಸಲ್ಲಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ಬಿಟ್ಟು ಹೋಗಿದೆ, ವಿಳಾಸ ವಾರ್ಡ್ ಬದಲಾಗಿದೆ, ವಯಸ್ಸು ಜನ್ಮ ದಿನಾಂಕ ಬದಲಾಗಿದೆ ಎಂದು ಮತದಾರರು ಚುನಾವಣೆಯ ಸಂದರ್ಭ ದೂರುವ ಬದಲಿಗೆ ಈಗ ಮತದಾರರ ನೋಂದಣಾಧಿಕಾರಿ, ಸಹಾಯಕ ನೋಂದಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ಲೋಪದೋಷಗಳಿದ್ದರೆ ಸರಿಪಡಿಸಬಹುದು. ತಮ್ಮ ವ್ಯಾಪ್ತಿಯ ಮತಗಟ್ಟೆ ಅಧಿಕಾರಿಗಳ ಬಳಿಯೂ ಪರಿಶೀಲನೆ ನಡೆಸಬಹುದು ಅಂತ ಡಿಸಿ ಕೆ.ವಿ. ರಾಜೇಂದ್ರ ಹೇಳಿದರು. ಎಲ್ಲ ಮತದಾರರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನು ಅಂದರೆ, ಈ ಟೈಮ್ ಎಲೆಕ್ಷನ್ ಬಂದಾಗ ನಾವು ಸಮಸ್ಯೆಗಳನ್ನು ಹೇಳ್ಕೊಳೋದು ಬದಲಾಗಿ ಈ ಟೈಮಲ್ಲಿ ಎಲೆಕ್ಷನ್ ಇಲ್ಲದೆ ಇರೋ ಟೈಮ್ ಒಳಗಡೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇರುವಂಥ ಟೈಮಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳೇನಾದರೂ ಇದ್ದರೆ, ವಯಸ್ಸಿಗೆ ಸಂಬಂಧಪಟ್ಟದ್ದು, ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟದ್ದು, ಅಡ್ರೆಸ್ಗೆ ಸಂಬಂಧಪಟ್ಟದ್ದು ಏನಾದ್ರು ಇದ್ದರೆ ಅದಕ್ಕೆ ಸೂಕ್ತವಾದಂಥ ಅರ್ಜಿಗಳ ನಮೂನೆಯನ್ನು ಕೂಡ ನಾವು ಈ ಒಂದು ಪ್ರೆಸ್ ನೋಟಲ್ಲಿ ಕೊಡ್ತಾ ಇದ್ದೀವಿ. 18 ವರ್ಷ ತುಂಬಿದವರು ನಮೂನೆ 6ಅನ್ನು ಕೊಡ್ಬೋದು. ಅನಿವಾಸ ಭಾರತೀಯ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಲು 6A, ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಲು 7, ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ತಿದ್ದುಪಡಿ ಮಾಡಲು 8, ಒಂದೇ ವಿಧಾನಸಭಾ ಕ್ಷೇತ್ರದೊಳಗೆ ವಾಸಸ್ಥಳ ಬದಲಾವಣೆ ಮಾಡಿದರೆ 8A ಒಳಗಡೆ